ಕೊಡ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸಿನ 2021-22ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯ ಮೇಲ್ಛಾವಣಿ ಸರಿಪಡಿಸುವುದಕ್ಕಾಗಿ 1 ಲಕ್ಷ ರೂಪಾಯಿ ಹಣವನ್ನು ಬಿಲ್ ರೂಪದಲ್ಲಿ ತೆಗೆದಿರುತ್ತಾರೆ. ಇಲ್ಲಿಯವರೆಗೂ ಯಾವುದೇ ಪಂಚಾಯಿತಿಯ ಮೇಲ್ಛಾವಣಿಯ ಕಾಮಗಾರಿಯನ್ನು ಮಾಡಿರುವುದಿಲ್ಲ. ಗ್ರಾಮಸ್ಥರಾಗಿ ನಾವು ಹೋಗಿ ಕೇಳಿದರೆ ಬಿಲ್ ರೂಪದಲ್ಲಿ ತೆಗೆದ ಹಣವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಂಥಾಲಯ ಮಾಡುವುದಕ್ಕೆ ಉಪಯೋಗಿಸಬಹುದು ಎಂದು ಉಡಾಫಿಯ ಉತ್ತರ ಕೊಡುತ್ತಾರೆ ಎಂದು ಕೊಡ್ಲಾಪುರ ಗ್ರಾಮದ ಯುವಕರು ಮತ್ತು ಕರ್ನಾಟಕ ಜನತಾ ವೇದಿಕೆ ತುಮಕೂರು ಗ್ರಾಮ ಪಂಚಾಯಿತಿಯ ಅಧಿಕಾರಿ ಹಾಗೂ ಅಧ್ಯಕ್ಷರ ಮೇಲೆ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯಿತಿ ಅಧಿಕಾರಿ ಇಒ ರವರು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯಿತಿಯ ಮೇಲ್ಛಾವಣಿ ಬಿಲ್ ಮಾಡಿದ್ದರೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಜರುಗಿಸಿ, ಒಂದು ಪಕ್ಷದಲ್ಲಿ ಯಾವುದೇ ಅಧಿಕಾರಿ ಬಂದು ಸ್ಥಳ ಪರಿಶೀಲನೆ ಮಾಡದಿದ್ದರೆ ನಮ್ಮ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ಜನತಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷ ಮುರಳಿ ತಿಳಿಸಿದ್ದಾರೆ. ವರದಿ ಅಭಿದ್ ಮಧುಗಿರಿ. ಮೋಲ್ಡ್ ಹಾಕಿದ್ದೀವಿ ಮತ್ತು ಕಿಟಕಿ ರೆಡಿ ಮಾಡಿದ್ದೇವೆ ಅಂತ 15 ಫೈನಾನ್ಸಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ತೆಗೆದಿದ್ದಾರೆ. ಆ ಅಮೌಂಟು ಈಗೇನು ಮಾಡ್ತಿದ್ದಾರೆ, ಈಗೆಲ್ಲ ಪಂಚಾಯತಿ ಸೋರಿರ್ತಕ್ಕಂಥ ವೀಡಿಯೋಸು ನಿಮ್ಮ ಹತ್ರ ಇದ್ದಾವೆ. ಇದನ್ನು ಗಮನ ತಗೊಂಡು ಸಿ ಒ ಮೇಡಮು ಮತ್ತು ಇ ಒ ಸಾಹೇಬರು ದಯವಿಟ್ಟು ಗಮನ ತಗೋಬೇಕು. ಇಲ್ಲಾಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಬ್ಲೀಚಿಂಗ್ ಪೌಡ್ರದಾಗಲಿ ಎಲ್ಲ ರೀತಿಯ ಅವ್ಯವಹಾರಗಳು ತುಂಬ ನಡೀತಾ ಇದ್ದಾವೆ. ಇದ್ರ ಬಗ್ಗೆ ತುಂಬ ಆದಷ್ಟು ಬೇಗನೆ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಈ ಪಂಚಾಯತಿಗೆ ಒಂದು ಸತಿ ವಿಸಿಟ್ ಮಾಡಿ ಪಂಚಾಯತಿ ಊರಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಕರೆಸಿ ಗ್ರಾಮ ಸಭೆ ಮಾಡ್ದಂಗೆ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಪ್ರತಿಯೊಬ್ಬರಲ್ಲೂ ಇನ್ಫಾರ್ಮೇಷನ್ ತೊಗೊಳ್ಳಿ. ಇ ಒ ಸಾಹೇಬರು ತೊಗೊಳ್ಳಿ, ಪಂಚಾಯತಿ ಏನೇನು ವರ್ಕ್ ಮಾಡ್ತಿದೆ, ಯಾವ ಥರ ನಡೀತಾ ಇದೆ ಅನ್ನೋದನ್ನು ಇನ್ಫಾರ್ಮೇಷನ್ ತೊಗೊಳ್ಳಿ ಅಂತ ಈ ಮೂಲಕ ಕೇಳ್ತೀನಿ. ದಯವಿಟ್ಟು ಆದಷ್ಟು ಬೇಗ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಇದ್ರ ಬಗ್ಗೆ ಮಾಹಿತಿ ತಗೋಬೇಕು ಅಂತ ಕೇಳ್ಕೊಳ್ತೀನಿ.